ಸರ್ಕಾರಿ ಶಾಲೆಯೊಂದರ ಶಿಕ್ಷಕರು ತಾಯಿಯ ರೀತಿಯಲ್ಲಿ ಮಂಗನಿಗೆ ಊಟ ಮಾಡಿಸಿರುವ ಅಪರೂಪದ ವಿದ್ಯಮಾನವೊಂದಕ್ಕೆ ಕೊಪ್ಪಳ ಜಿಲ್ಲೆಯ ಜಬ್ಬಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಕ್ಷಿಯಾಗಿದೆ. ಇಲ್ಲಿನ ಶಾಲೆಯ ಮುಖ್ಯೋಪಾಧ್ಯಾಯ ಇಬ್ರಾಹಿಂ ಎಂಬವರು ಮಂಗನಿಗೆ ಊಟ ಮಾಡಿಸಿದ ಶಿಕ್ಷಕರಾಗಿದ್ದಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳೆಲ್ಲ ಮಧ್ಯಾಹ್ನದ ಬಿಸಿಯೂಟವನ್ನ ಸೇವಿಸ್ತಾ ಇದ್ರು. ಈ ವೇಳೆ ಆಕಸ್ಮಿಕವಾಗಿ ಬಂದ ಮಂಗವೊಂದು ವಿದ್ಯಾರ್ಥಿಗಳು ಊಟ ಮಾಡೋದನ್ನ ನೋಡ್ತಾ ಕುಳಿತಿತ್ತು. ಅದನ್ನು ಕಂಡ ಶಾಲೆಯ ಮುಖ್ಯೋಪಾಧ್ಯಾಯ ಇಬ್ರಾಹಿಂ ಮಂಗನ ಬಳಿ ತಟ್ಟೆಯಲ್ಲಿ ಊಟ ಹಾಕಿಕೊಂಡು ಹೋಗಿದ್ದಾರೆ. ಈ ವೇಳೆ ತಟ್ಟೆಯಲ್ಲಿ ಬರೀ ಅನ್ನವನ್ನ ಹಾಕಿ ತಿನ್ನಿಸಲು ಮುಂದಾಗಿದ್ದಾರೆ. ಆದ್ರೆ ಬರೀ ಅನ್ನವನ್ನ ನೋಡಿದ ಮಂಗ ಬಾಯನ್ನ ತೆಗೆಯಲೇ ಇಲ್ಲ. ಮತ್ತೆ ಬಳಿಕ ಅನ್ನವಿದ್ದ ತಟ್ಟೆಯಲ್ಲಿ ಸಾಂಬಾರು ಹಾಕಿ ಮಂಗನಿಗೆ ಕೈ ತುತ್ತು ತಿನ್ನಿಸಿದ್ದಾರೆ. ತಾಯಿ ಮಗುವಿಗೆ ಯಾವ ರೀತಿ ಊಟವನ್ನ ತಿನ್ನಿಸುತ್ತಾರೋ ಅದೇ ರೀತಿ ಶಾಲೆಯ ಮುಖ್ಯೋಪಾಧ್ಯಾಯ ಕೂಡ ತಿನ್ನಿಸಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ.